ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಮಸಾಲೆ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನಾನು ಮಾಡುವ ಅಡಿಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನೀಗ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಹೋಗುವ ಬನ್ನಿ. ಒಂದು 2-3 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು. ಅದು ಬಿಸಿ ಆಗುವಾಗ ಒಂದು 2 ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಳ್ಬೇಕು. ಕರಿಬೇವು ಇದನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ತೆಗೆದುಕೊಳ್ಳೋಣ. ಈಗ ಇದಕ್ಕೆ ಮೆಣಸು ಹಾಕ್ಕೊಳ್ಳೋಣ. 3 ಮೆಣಸು ಹಾಕ್ತಿದ್ದೇನೆ. ಅದಕ್ಕೀಗ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತೇನೆ. ಹಾಗೆ 1 ಸ್ಪೂನು ಧನಿಯಾ, ಈಗ ಸಾಕು, ಆಫ್ ಮಾಡ್ಕೊಳ್ತೇನೆ. ಆಯಿತು, ಇದನ್ನು ಈಗ ರುಬ್ಬಿಕೊಳ್ಬೇಕು ನಾವು. ಅದು ಮೆಣಸು ಖಾರ ಇಲ್ಲ, ಹಾಗಾಗಿ 3 ಮೆಣಸು ಹಾಕ್ಕೊಂಡಿದ್ದೇನೆ. ಖಾರ ಮೆಣಸಾದರೆ ಮುಂದೆ ಸಾಕಾಗ್ತದೆ. ಈಗ ಇದಕ್ಕೆ 1 ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಬೆಲ್ಲ, ನೋಡಿ ಇಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೇನೆ. ಮತ್ತು ಒಂದು 1/4 ಟೀ ಸ್ಪೂನ್ ಅರಿಶಿನ. ಈಗ ನೋಡಿ, ಇದು ರುಬ್ಬಿಕೊಳ್ಳೋದಂದರೆ ನಾವು ನೀರು ಹಾಕಿ ರುಬ್ಬಿಕೊಳ್ಳೋದಲ್ಲ. ನೋಡಿ, ಈ ರೀತಿ ಇದು ನೀರು ಹಾಕದೇ ಪುಡಿ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೊಂಡಿದ್ದೇನೆ. ಶೇಂಗಾ ಬೀಜ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೇವಲ್ಲ, ಇದು ಹುರಿದಿಟ್ಕೊಂಡಂಥದ್ದು ಇದಕ್ಕೆ ಸೇರಿಸೋಣ. ಈಗ ಕ್ಲೀನ್ ಮಾಡಿಕೊಂಡ ಅವಲಕ್ಕಿಯನ್ನು, ಇದು ಮೀಡಿಯಮ್ ಅವಲಕ್ಕಿ, ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ನಮಗೆ ಎಷ್ಟು ಬೇಕಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಲ್ಲಿಲ್ಲದವರು ಕೂಡ ತಿನ್ಬೋದು. ನೋಡಿ, ಸ್ಮೂತಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ. ಈಗ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪಿನ ಪುಡಿ ಹಾಕ್ಕೊಳ್ತಿದ್ದೇನೆ. ಈಗ ನಾನು ಯಾವಾಗಲೂ ಕಲ್ಲು ಉಪ್ಪೇ ಸೇರಿಸೋದು ಫಸ್ಟಿಗೆ. ಅಂದರೆ ಇವತ್ತು ಸ್ವಲ್ಪ ನನಗೆ ಮರ್ತೋಯ್ತು, ಅದಕ್ಕೆ ಈಗ ಹಾಕ್ತಿದ್ದೇನೆ. ಏನಾಗೋದಿಲ್ಲ, ಹೊಂದಿಕೊಳ್ತದೆ. ನೋಡಿ, ಈಗ ಮಾಡಿ ಆಯಿತು. ಇದು ಒಂದು ಹಳೆ ರೆಸಿಪಿ ಅಂತ ಹೇಳ್ಬೋದು. ಇದು ಮೊದಲೆಲ್ಲ ಹಳ್ಳಿಯಲ್ಲಿ ಬೆಳೆ ಬೆಳೆಯುವಾಗ ಮತ್ತು ಕಳೆ ಕೀಳುವಾಗ, ಹಾಗೆ ಅದನ್ನು ಕುಯ್ಯುವಾಗ
ಹಾಗೆ ಗೊಬ್ಬರ ಎಲ್ಲ ಇರ್ತದೆ. ಇದು ನಾವು ಹೀಟೆಲ್ಲ ಹಾಕ್ತೇವಲ್ಲ, ಆಗ ಗದ್ದೆ ಕೆಲಸಗಳಲ್ಲಿ ಕೆಲಸ ಮಾಡುವಾಗೆಲ್ಲ ಮಾಡ್ಕೊಳ್ತಿದ್ರು. ಹಾಗೆ ಇದು ಒಳ್ಳೆ ರೆಸಿಪಿ, ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.